ಈಗಿನ ಮೋಮೋ ಮಾದರಿಯಲ್ಲಿ ಆಗಿನಿಂದ ಮಾಡುತ್ತಿದ್ದ ಸಿಹಿ ತಿಂಡಿ ಮೋದಕ್, ಅದು ಮೋದಕ ಆಗಿದೆ. ಆಗೆ ಮೂಡ್ ಪೀಚೆ ಮೂಡ್ ಎಂದರೆ ಮುಂದೆ ತಿರುಗಿ ಹಿಂದೆ ತಿರುಗು ಎಂದು. ಹಾಗೆಯೇ ಈ ತಿಂಡಿಯ ತಲೆಯನ್ನ ಬೇಯಿಸುವ ಇಲ್ಲವೇ ಕರಿಯುವುದಕ್ಕೆ ಮೊದಲು ಮೋಡ್ ಎಂದರೆ ತಲೆ ಬದಿ ತಿರುಗಿಸ್ತಾರೆ. ಹಾಗಾಗಿ ಅದು ಮೋದಕ್, ಅದು ಮೋದಕದ ಅಪ್ಪ. 1918ರಲ್ಲಿ ಅಹಮದಾಬಾದ್ನಲ್ಲಿ ಹುಟ್ಟಿ 1993ರಲ್ಲಿ ಪುಣೆಯಲ್ಲಿ ತೀರಿಕೊಂಡವರು ಶಾಹು ಮೋದಕ್. ಇವರು ಮರಾಠಿ ಕ್ರಿಶ್ಚಿಯನ್. ಇವರು ಮಾಡಿದ 60ರಷ್ಟು ಪೌರಾಣಿಕ ಚಿತ್ರಗಳಲ್ಲಿ 30ರಲ್ಲಿ ಕೃಷ್ಣನಾಗಿಯೇ ನಟಿಸಿದ್ದಾರೆ. ಇವರ 1932ರ ಮೊದಲ ಚಿತ್ರ ಶ್ಯಾಮ್ ಸುಂದರ್ ಕೃಷ್ಣ. ಇವರ ಕೊನೆಯ ಚಿತ್ರ 1986ರ ಕೃಷ್ಣ ಕೃಷ್ಣ, ನಡುವೆ ಅಷ್ಟೊಂದು ಕೃಷ್ಣ. ಇವರ ಮರಾಠಿ ಚಿತ್ರಗಳಲ್ಲಿ ಸಂತ ಜ್ಞಾನೇಶ್ವರ ಪಾತ್ರ ಬಹುಪ್ರಸಿದ್ಧ.